ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಟಿಡಿಆರ್ ದಂಧೆ ನಡೆಯುತ್ತಿದೆ ಎಂಬ ಸಾರ್ವಜನಿಕ ವಲಯದ ಆರೋಪದ ನಡುವೆಯೇ ಪಾಲಿಕೆಯ ಸಭಾಂಗಣದಲ್ಲಿ ಗುರುವಾರ ನಡೆದ ಸಾಮಾನ್ಯ ಸಭೆಯಲ್ಲಿ ಪದವು ಗ್ರಾಮದ 3.42 ಎಕರೆ ಭೂಮಿಯ ಟಿಡಿಆರ್ ಕುರಿತಾದ ಚರ್ಚೆ ಗದ್ದಲವನ್ನು ಸೃಷ್ಟಿಸಿತು. ಸುಮಾರು 1.5 ಗಂಟೆಗಳ ಕಾಲ ಈ ವಿಷಯದಲ್ಲಿ ಆರೋಪ ಆಕ್ಷೇಪಗಳ ನಡುವೆ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಮೇಯರ್ ಮನೋಜ್ ಕುಮಾರ್ ವಿಪಕ್ಷದ ಆಕ್ಷೇಪವನ್ನು ದಾಖಲಿಸಿಕೊಂಡು ಅನುಮೋದನೆಗೆ ಅಂಗೀಕಾರ ನೀಡಿದರು. ಸಭೆಯ ಆರಂಭದಲ್ಲೇ ಮೇಯರ್ ಮನೋಜ್ ಕುಮಾರ್ ಪದವು ಗ್ರಾಮದ ಸರ್ವೆ ನಂಬರ್ 81/2A ಯಲ್ಲಿನ 1.44.8 ಎಕರೆ ಹಾಗೂ ಸರ್ವೆ ನಂಬರ್ 284/5ರಲ್ಲಿನ 1.97.80 ಎಕರೆ ಸೇರಿ ಒಟ್ಟು 3.42.60 ಎಕರೆ ಜಾಗವನ್ನು ಟಿಡಿಆರ್ ನಿಯಮದಡಿ ಸ್ವಾಧೀನಪಡಿಸಲು ಮಂಜೂರಾತಿ ನೀಡುವುದಾಗಿ ಹೇಳಿದರು. ಇದಕ್ಕೆ ಆಕ್ಷೇಪಿಸಿದ ವಿಪಕ್ಷ ನಾಯಕ ಅನಿಲ್ ಕುಮಾರ್, ಸದಸ್ಯರಾದ ಅಬ್ದುಲ್ ರವೂಫ್ ಸೇರಿದಂತೆ ವಿಪಕ್ಷ ಸದಸ್ಯರು ಯಾವ ಕಾರಣಕ್ಕೆ ಅದಕ್ಕೆ ಪೂರ್ವಭಾವಿ ಮಂಜೂರಾತಿ ನೀಡಲಾಗಿದೆ ಎಂದು ಪ್ರಶ್ನಿಸಿದರು. 6 ತಿಂಗಳ ಹಿಂದೆ ಹಿಂದಿನ ಮೇಯರ್ ಅವರು ಈ ಪ್ರಕರಣದಲ್ಲಿ ಪೂರ್ವಭಾವಿ ಮಂಜೂರಾತಿ ನೀಡಿದ್ರು ಆಕ್ಷೇಪದ ಕಾರಣಕ್ಕೆ ಮುಂದೂಡಿಕೆ ಮಾಡಿದ್ದರು. ಆ ಸಂದರ್ಭ ಆಡಳಿತ ಪಕ್ಷದ ಸದಸ್ಯರೊಬ್ಬರು ಕೂಡ ಆಕ್ಷೇಪಿಸಿದ್ದರು. ಹಾಗಿದ್ರೂ ಇದೀಗ ಮತ್ತೆ ಹೊಸ ಮೇಯರ್ ಅವರು ಪೂರ್ವಭಾವಿ ಅನುಮೋದನೆ ನೀಡಿ ಸ್ಥಿರೀಕರಣ ನೀಡಿರುವುದು ಯಾವ ಕಾರಣಕ್ಕೆ ಎಂದು ಸದಸ್ಯ ಅಬ್ದುಲ್ ರವೂಫ್ ಪ್ರಶ್ನಿಸಿದರು. ಪೂರ್ವಭಾವಿ ಮಂಜೂರಾತಿ ನೀಡಿರುವ ಮೇಯರ್ ಸದಸ್ಯರಿಗೆ ಯಾವ ಮಾಹಿತಿಯನ್ನ ಯಾಕೆ ನೀಡಿಲ್ಲ? ಪೂರ್ವಾಗ್ರಹ ಪೀಡಿತರಾಗಿ ಈ ಮಂಜೂರಾತಿ ಯಾಕೆ ನೀಡಿರುವುದು? ಪಾಲಿಕೆ ಆಡಳಿತ ಟಿಡಿಆರ್ ದಂಧೆ ನಡೆಸುತ್ತಿದೆಯೇ ಎಂದು ವಿಪಕ್ಷ ಸದಸ್ಯ ವಿನಯ್ ರಾಜ್ ಪ್ರಶ್ನಿಸಿದರು. ಕೆಲ ಹೊತ್ತು ಆಡಳಿತ ಹಾಗೂ ವಿಪಕ್ಷ ಸದಸ್ಯರ ನಡುವೆ ವಾಗ್ವಾದ ಉಂಟಾದಾಗ ವಿಪಕ್ಷ ಸದಸ್ಯರು ಮೇಯರ್ ಪೀಠದೆದುರು ತೆರಳಿ ಈ ಕಾರ್ಯಸೂಚಿ ಕೈಬಿಡಬೇಕು, ಟಿಡಿಆರ್ ಅನುಮೋದನೆ ಹಿಂಪಡೆಯಬೇಕು ಎಂದು ಆಗ್ರಹಿಸಿದರು. ಈಗಾಗಲೇ ಕಾರ್ಯಸೂಚಿ ಸ್ಥಿರೀಕರಿಸಿ ಆಗಿದ್ದು ಕೈಬಿಡಲು ಆಗದು ಎಂದು ಮೇಯರ್ ತಿಳಿಸಿದಾಗ ಅಂತಹ ತುರ್ತೇನಿದೆ? ಹಿಂದಿನ ಮೇಯರ್ ಮುಂದೂಡಿದ್ದನ್ನ ಆಕ್ಷೇಪ ವ್ಯಕ್ತವಾಗಿರುವ ಟಿಡಿಆರ್ ವಿಚಾರವನ್ನ ಸ್ಥಿರೀಕರಿಸಿದ್ದು ಯಾಕಾಗಿ ಎಂದು ತಿಳಿಸಿ ಎಂದು ವಿಪಕ್ಷ ಸದಸ್ಯರು ಪಟ್ಟು ಹಿಡಿದರು. ಮೇಯರ್ ಅವರು ವಿಪಕ್ಷದ ಆಕ್ಷೇಪಗಳನ್ನು ದಾಖಲಿಸಿಕೊಂಡು ಟಿಡಿಆರ್ ಪೂರ್ವಭಾವಿ ಮಂಜೂರಾತಿಯನ್ನ ಸ್ಥಿರೀಕರಿಸುವುದಾಗಿ ಸಭೆಗೆ ತಿಳಿಸಿದರು. ಉಪಮೇಯರ್ ಭಾನುಮತಿ, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ವೀಣಾ ಮಂಗಳ, ಕದ್ರಿ ಮನೋಹರ್ ಶೆಟ್ಟಿ, ಸುಮಿತ್ರಾ, ಸರಿತಾ ಶ್ರೀಧರ್, ಪಾಲಿಕೆ ಆಯುಕ್ತ ರವಿಚಂದ್ರ ನಾಯಕ್ ಉಪಸ್ಥಿತರಿದ್ದರು.